ತುಂಬ ಜಾಸ್ತಿ ಆಗ್ತಾ ಇದೆ. ಮೊಬೈಲಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ವಾಕಿಂಗ್ ಟೈಮಲ್ಲಿ ಇರ್ಬೋದು ಅಥವಾ ನಿರ್ಜನ ಪ್ರದೇಶಗಳಲ್ಲಿ ನಾವೊಬ್ಬರು ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ಆವಾಗ ಬೈಕಿಂದ ಬರಬಹುದು ಅಥವಾ ವಾಕಿಂಗ್ ಅಲ್ಲಿ ಪಾದಚಾರಿಗಳು ಸದಾ ಬಂದು ಆ ಮೊಬೈಲ್ನ ಕಿತ್ಕೊಂಡು ಹೊರಟೋಗ್ತದೆ. ಅಂತ ಪ್ರಕರಣ ತುಂಬ ಜಾಸ್ತಿ ಆಗ್ತದೆ. ಹಾಗಾಗಿ ನೀವುಗಳು ಯಾವುದೇ ವ್ಯಕ್ತಿಗಳು ನೀವು ನಿರ್ಬಿಡ ಸ್ಥಳ ಅಥವಾ ನಿರ್ಜನ ಸ್ಥಳಗಳಲ್ಲಿ ಮೊಬೈಲ್ನಲ್ಲಿ ಮಾತಾಡಬೇಕಾದ್ರೆ ತಾವು ಸ್ವಲ್ಪ ಹುಷಾರಾಗಿರಬೇಕು, ಮೊಬೈಲ್ನ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು. ಮತ್ತೆ ನಿಮ್ಮ ಹಿಂದೆ ಮುಂದೆ ಯಾರ್ಯಾರು ಅಪರಿಚಿತ ವ್ಯಕ್ತಿಗಳು ಅಥವಾ ಬೇರೆ ಯಾರ್ಯಾರು ಸಹ ಬಂದರೂ ಸಹ ತಾವು ಸ್ವಲ್ಪ ಜಾಗರೂಕರಾಗಿರ್ಬೋದು. ಕಚೇರಿ, ಶಾಪಿಂಗ್ ಮತ್ತು ಇನ್ನಿತರ ಕೆಲಸಗಳ ನಂತರ ತೆರಳುವಾಗ ಮೈಮರೆಯಬೇಡಿ. ಕ್ಷಣ ಮಾತ್ರದಲ್ಲೇ ನಿಮ್ಮ ಮೊಬೈಲ್ ಕಳುವಾಗುವ ಸಾಧ್ಯತೆ ಇರುತ್ತದೆ. ಮುಂಜಾಗ್ರತೆಯೇ ನಿಮ್ಮ ಜೀವ ಮತ್ತು ಬೆಲೆಬಾಳುವ ವಸ್ತುಗಳ ರಕ್ಷಣೆಯ ದಾರಿ. ಪ್ರಕಟಣೆ ಬೆಂಗಳೂರು ನಗರ ಪೊಲೀಸ್. ಬೆಂಗಳೂರು ನಗರದಲ್ಲಿ ಅಪರಾಧವನ್ನು ತಡೆಗಟ್ಟಲು ಬೆಂಗಳೂರು ನಗರ ಪೊಲೀಸ್ ಜೊತೆ ನೀವು ಕೈಜೋಡಿಸಿ ಸದಾ ನಿಮ್ಮ ನೆರವಿಗಿರುವ ಬೆಂಗಳೂರು ನಗರ ಪೊಲೀಸ್ನ ಸಹಾಯವನ್ನು ಪಡೆಯಿರಿ. 112ಗೆ ಕರೆ ಮಾಡಿ ಸಹಾಯವನ್ನು ನಿಮ್ಮ ಮನೆ ಬಾಗಿಲಿಗೆ ಪಡೆಯಿರಿ.